drop. ಹಾಯ್ ಹೆಲೋ ನಮಸ್ಕಾರ. ಎಸ್, ಸ್ಪಂದನ ವಾಹಿನಿಯನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಭೆಗಳಿಗೆ ಎಲ್ಲಿ ಕೊರತೆ ಇದೆ ಹೇಳಿ? ಪ್ರತಿಭೆಗಳಿಗೆ ಸಿಗುವಂತಹ ವೇದಿಕೆಯಲ್ಲಿರುವಂಥದ್ದು ಕೊರತೆ. ಹಾಗಾಗಿ ವೇದಿಕೆ ಎಲ್ಲೆಲ್ಲಿ ಸೃಷ್ಟಿಯಾಗ್ತದೋ ಹೊಸ ಹೊಸ ಪ್ರತಿಭೆಗಳು ಸೃಷ್ಟಿಯಾಗ್ತಾ ಹೋಗ್ತಾರೆ. ಪ್ರತಿ ಮನೆಯಲ್ಲೂ ಪ್ರತಿ ಮನದಲ್ಲೂ ಒಂದು ಪ್ರತಿಭೆ ಅಂತ ಇರ್ತದೆ. ಅದನ್ನು ಜಾಗೃತಗೊಳಿಸುವಂತಹ ಯಾವುದೇ ಒಂದು ಪ್ರತಿಭೆ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಹಾಗಾಗಿ ಸ್ಪಂದನ ವಾಹಿನಿಯ ಟ್ಯಾಲೆಂಟ್ ಶೋ ರೈಸಿಂಗ್ ಸ್ಟಾರ್ನಲ್ಲಿ ಸಾಕಷ್ಟು ಪ್ರತಿಭೆಗಳು ಇದ್ದಾರೆ. ಇವತ್ತು ಕೂಡ ಅಷ್ಟೇ ಸಾಕಷ್ಟು ಭರ್ಜರಿ ಪರ್ಫಾರ್ಮೆನ್ಸ್ ನಿಮಗಾಗಿ ಕಾಯ್ತಾ ಇದೆ. ಮೊದಲನೇ ಪರ್ಫಾರ್ಮೆನ್ಸ್ ಯಾವತ್ತು ಮನಸ್ಸಿಗೆ ಹತ್ತಿರ ಆಗಬೇಕು, ಭರ್ಜರಿ ಆಗಿರಬೇಕು. ಹಾಗಾಗಿ ಫಸ್ಟ್ ಹುಲಿಯನ್ನೇ ಕರೆದು ಬಿಡೋಣ. ಎಸ್, ಹುಲಿ ಅಂತ ಹೇಳಿದರೆ ನಮ್ಮ ಮಂಗಳೂರು ಉಡುಪಿ ಭಾಗದಲ್ಲಿ ತುಂಬ ಫೇಮಸ್. ಪಿಲಿ ಡ್ಯಾನ್ಸ್ ಅಂತ ಹೇಳಿದರೆ ಎಲ್ಲರೂ ಎದ್ದು ಕುಣಿತಾರೆ, ಅಷ್ಟು ಶಕ್ತಿ ಇದೆ ಪಿಲಿ ಡ್ಯಾನ್ಸ್ಗೆ. ಹಾಗಾಗಿ ಮೊದಲು ನಮ್ಮ ಇವತ್ತಿನ ಪಿಲಿಯನ್ನು ಕರೆದು ಬಿಡೋಣ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಚಿರಾಗ್ ಫ್ರಮ್ ಮ್ಯಾಂಗ್ಳೂರ್. ಮಂಗಳೂರು ಉಡುಪಿಯಲ್ಲಿ ಪಿಲಿ ಡ್ಯಾನ್ಸ್ಗಿರೋ ಅಷ್ಟು ಕ್ರೇಜ್ ಬೇರೆ ಯಾವುದಕ್ಕೂ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಳುವಲ್ಲೇ ಮಾತಾಡೋಣ. ತುಳುಟು ಪಾತರ್ಗತೆ ಚಿರಾಗ್. ಸೊ ಈರ್ ವಾ ಪಿಲಿ ನರಮನೀರ್ ಪೂರ ತಿನ್ ಪೂಜಾರತೆ ನೋ. ಸೊ ಪಾತರಲ್ಲತೆ ನೀರಡ ಓಕೆ. ಸೊ ಏತ್ ಪೊಡ್ತುರ್ದು ಕಲರ್ ಪಾಡೊಂದು ಕುಲ್ದರ್. ಸೊ ಎಂಚಾಂಡ್ ಬಂಗ ಒಂದುಂಡ ಬಂಗ ಒಂದುಂಡ. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಲ್ತದೆ ಎಂಚಾಂಡಿರೇಗ ಖುಷಿಯಾಂಡ್. ಸೊ ಪಿಲಿ ಡ್ಯಾನ್ಸ್ ಅನ್ನೋದು ಕಲ್ಪೊಡು ಒಂದು ದಾಯಿಗೆ ಏನಿಂಡಿರೇಗ ఇంకా మస్తు ఇల్లేర్దించ మస్తు నా ఫేవరెట్. ಓಕೆ ಅಂಚ. ಸೊ ಮೂವೀಸ್ ಪೂರ ತೂಪರ ಪಿಲಿ ಡ್ಯಾನ್ಸ್. ಸೊ ಔಟ್ ಸೈಡ್ ಪಿಲಿ ಡ್ಯಾನ್ಸ್ ಪೂರ ಇಪ್ಪುಂಡು ಈ ನವರಾತ್ರಿ ಟೈಮ್ ಪೂರ ಜಾಸ್ತಿ ಇಪ್ಪುಂಡು. ಸೊ ಅಪ್ಪಗ ಪೋಪರ ಇರ ಪೋಪೆ ಜಾಯ್ನ್ ಆಪರ. ಓಕೆ. ಸೊ ಈತ್ ಪೂರ ಪೇಂಟ್ ಪೂರ ಪಾಡೊಂದು ಕುಲ್ದರ್. ಬಟ್ ಇರೇಗ ಬಂಗ ಒಂದುಂಡು ಬಟ್ ಆತ ಎನರ್ಜಿ ಡ್ಯಾನ್ಸ್ ಮಾಡ್ತಾರೆ. ಸೊ ಏರಿರೇಗ ಮೈನ್ ಸಪೋರ್ಟ್ ನನ್ನಿ ಅಣ್ಣೆನಾ. ಸೊ ಪೇಂಟ್ ಮಲ್ದಿನೇರು ಅಣ್ಣನೇ ಪೇಂಟ್ ಮಲ್ದಿನಾನಾ. ಸೊ ಅಣ್ಣಗೆ ದಾದ ಪನ್ಪರ ಥ್ಯಾಂಕ್ ಯು. ಸೊ ಸ್ಪಂದನ ವಾಹಿನಿ ಹಿಡ್ದು ಮಸ್ತ್ ಜನ ನಿಕ್ಲೇನ ಪರ್ಫಾರ್ಮೆನ್ಸ್ ತೂ ಏರ್. ಸೊ ದಾದ ಪನ್ಪರ ಆಗ್ಲೇಗ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಇರ್ ಮಲ್ಲ ಪಿಲಿ ಆವಡ್ ಓಕೆನಾ. ಥ್ಯಾಂಕ್ ಯು.
ಎಸ್, ಒಂದು ಹುಲಿ ಡಾನ್ಸ್ ನೋಡ್ಕೊಂಡ್ ಬಂದಾಯ್ತು. ಈಗ ಎಗೇನು ನಮ್ಮ ಜನಪದ ಕಲೆಗಳನ್ನು ನೆನಪು ಮಾಡ್ಕೊಳ್ಳೋಣ. ಈಗ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಕ್ಷತ್ರ ತೊಕ್ಕೊಟ್ಟು ಇವರಿಂದ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನಕ್ಷತ್ರ ಫ್ರಮ್ ತೊಕ್ಕೊಟ್ಟು. மதிமாலு சுற்புதநாடு ಓಕೆ ನಕ್ಷತ್ರ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಬಟ್ ಹಲ್ಲೆಲ್ಲಿ ಬಿದ್ದೋಯ್ತು ನಿಮ್ಮದು? ಹೋಗಿದಾ? ಸೊ ಮುಂಚೆನೇ ಹೋಗಿತ್ತಾ ಅಲ್ಲೋ? ಎಂಥ ಎಕ್ಸ್ಪ್ರೆಷನ್ ಕೊಟ್ಟರೆ ಅಂದರೆ ಕ್ಯಾಮರಾಮನ್ ಅವ್ರಿಗೂ ಕಷ್ಟ ಆಯಿತು ನಿಮ್ಮ ಎಕ್ಸ್ಪ್ರೆಷನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ಅಷ್ಟು ಚಂದ ಎಕ್ಸ್ಪ್ರೆಷನ್ ಕೊಟ್ರಿ. ಯಾರು ಹೇಳ್ಕೊಟ್ಟಿದ್ದದ್ದು ಡಾನ್ಸ್? ಅಮ್ಮ ಹೇಳ್ಕೊಟ್ರಾ? ಸೊ ನೀವು ಅಮ್ಮನಿಗಿಂತ ಚೆನ್ನಾಗಿ ಕಾಣ್ತಿದ್ದೀರಿ. ಸಾರಿ ಅಷ್ಟು ಉದ್ದ ಇಲ್ಲ ಈ ಮಗು, ಬಟ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳಿದರೆ. ಡ್ಯಾನ್ಸ್ ಅಂತ ಹೇಳಿದರೆ ನಿಮ್ಗೆ ಇಷ್ಟನಾ? ಯಾಕೆ ಇಷ್ಟ? ಡ್ಯಾನ್ಸ್ ನಾವು ಆಟ ಆಡ್ತೇವಲ್ಲ, ಅದಕ್ಕೆ ನನಗೆ ತುಂಬ ಇಷ್ಟ. ಡ್ಯಾನ್ಸ್ ನಾವು ಆಟ ಆಡ್ತೇವಲ್ಲ ಅದಕ್ಕೆ ಇಷ್ಟನಾ? ಸೊ ಇಷ್ಟು ಚಂದ ರೆಡಿ ಆಗಿದ್ದೀರಲ್ಲ, ನಿಮ್ಗೆ ಇಷ್ಟನಾ ಸಾರಿ ಉಡ್ಲಿಕ್ಕೆ? ಯಾರು ಉಡ್ಸಿದ್ದು ಸಾರಿ? ಅಮ್ಮ ಉಡ್ಸಿದ್ರಾ? ಅಮ್ಮನಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ, ಆಯಿತಾ? ಎಸ್. ಸೊ ಜಾನಪದ ಹಾಡಿಗೆ ಡಾನ್ಸ್ ಮಾಡಿದ್ದೀರಿ. ಈ ಹಾಡಿದ ಅರ್ಥ ಗೊತ್ತಾ ನಿಮಗೆ? ಏನರ್ಥ? ಹಳ್ಳಿ ಡ್ಯಾನ್ಸ್. ಸೊ ಹಳ್ಳಿ ಅಂತ ಹೇಳಿದ್ರೆ ಇಷ್ಟನಾ ನಿಮಗೆ? ಭತ್ತ ಕೊಯ್ಯುವುದು ಅದೆಲ್ಲ ನೋಡಿದ್ದೀರಾ? ಎಸ್. ಸೊ ಅದಕ್ಕೆ ಅಷ್ಟು ಕ್ಯೂಟಾಗಿ ಡಾನ್ಸ್ ಮಾಡಿದ್ರಿ. ಇವತ್ತು ಸ್ಪಂದನ ವಾಹಿನಿಗೆ ಬಂದ್ರಿ, ಹೌದಾ? ಸೊ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತಾ? ಸೊ ಟಿ ವಿಯಲ್ಲಿ ತುಂಬ ಜನ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾ ಇರ್ತಾರೆ, ಅವ್ರಿಗೇನು ಹೇಳ್ತೀರಿ? ಥ್ಯಾಂಕ್ ಯು ಹೇಳ್ತೀರಾ? ಸೊ ಅಮ್ಮನಿಗೆ ಇಷ್ಟು ಚಂದ ರೆಡಿ ಮಾಡಿದ್ದಾರೆ ನಿಮ್ಮನ್ನು ಗೊಂಬೆ ಥರ. ಸೊ ಏನು ಹೇಳ್ತೀರಿ ಅಮ್ಮನಿಗೆ? ಥ್ಯಾಂಕ್ ಯು ಹೇಳ್ತೀರಾ? ಸೊ ಖುಷಿ ಆಯಿತು ನಕ್ಷತ್ರ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಅಷ್ಟು ಇಷ್ಟ ಆಯಿತು ನಮಗೆ. ಎಸ್. ಸೊ ಸಾರಿ ಗೆಟಪ್ಪಲ್ಲಿದ್ದೀರಿ. ಸೊ ನಿಮಗೆ ಬೇರೆ ಏನಾದರೂ ಟ್ಯಾಲೆಂಟ್ ಇದೆಯಾ? ಡೈಲಾಗ್ ಏನಾದರೂ ಹೇಳ್ತೀರಾ? ಯಾರು ಡೈಲಾಗ್ ಹೊಡಿತೀರಿ? ಕಿತ್ತೂರು ರಾಣಿ ಚೆನ್ನ. ನಾನು ಕಿಚ್ಚ ಸುದೀಪ್ ಅಂದ್ಕೊಂಡೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಡೈಲಾಗ್ ಹೊಡಿತೀರಾ? ಸೊ ರೆಡಿಯಾ? ಎಸ್, ಹೊಡೀರಿ. ಕಪ್ಪ ಈ ಕಿತ್ತೂರು ಕೋಟೆಗೆ ಬಂದು ಕಪ್ಪ ಕೇಳಲು ಎಷ್ಟು ಧೈರ್ಯವೋ ಮುಟ್ಟಾಲ. ಕಬ್ಬು ತಿನ್ನಲು ಕೊಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕಾ? ಅಷ್ಟೇ ಗೊತ್ತಾ? ಮೇ ಬಿ ಇವರ ಈ ಥರ ಬೈದರೆ ಬ್ರಿಟಿಷರು ಕೂಡ ಸೈಲೆಂಟಾಗಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅನ್ಸುತ್ತೆ, ಅಷ್ಟು ಕ್ಯೂಟಾಗಿ ಬೈಲು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಟ್ಯಾಲೆಂಟ್, ನೀನು ಹೀಗೆ ಬೆಳೀತಾ ಇರಿ, ಓಕೆನಾ? ಥ್ಯಾಂಕ್ ಯು. ವೆಲ್ಕಮ್.
ಪರ್ಫಾರ್ಮೆನ್ಸ್ ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಅದಕ್ಕೆ ಹೇಳುವಂಥದ್ದು ಇವರು ರೈಸಿಂಗ್ ಸ್ಟಾರ್ಸ್ ಅಂತ. ಬೆಳೀತಾ ಇರುವಂತಹ ಪ್ರತಿಭೆಗಳು ಇನ್ನೂ ನಮ್ಮ ಜಗತ್ತಲ್ಲೇ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಬೆಳಗುವಂತಹ ಪ್ರತಿಭೆಗಳು. ಹಾಗಾಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸನ್ನು ನೋಡೋಣ. ಸೊ ಡ್ಯಾನ್ಸು ಆಯಿತು, ಎಲ್ಲವೂ ಆಯಿತು. ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಕೇಳಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಅದನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಬ್ಯೂಟಿಫುಲ್ ಹುಡುಗಿ ಮೇಘನಾ. ಸರಿಗ 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 ಮ ಪದ ಮನಿ ಸದನಿ ಧನಿ ಸನಿ ನಿ ಸರಿಗ ಮಗ ಸನಿ ನಿ ದ ದ ಮ ಮ ಮ ಗ ಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ. ಸರಿಗ ಮಮ ಗ ಗ ಮ ಮ ಪದ ದ ಮ ಪದ ನಿ ಮ ಮ ಪ ಪದ ಪದ ನಿ ನಿ ಪದ ನಿ ನಿ ದ ದ ನಿ ನಿ ಸ ನಿ ಸರಿಗ ಸನಿ ದ ದ ಮ ಮ ಗ ಗ ಸ. ಸಂಧ್ಯೆಯು ಬಂದಾಗ ಆಗ ಸಂದ ಆ ಹುಷೆ ನಗುವಾಗ ಲೋಕವೇ ಚಂದ ಬಳುಕುವ ಲತೆಯಿಂದ ಅರಳಿದ ಹೂವಿಂದ ಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸಂಗೀತವೇ. ತಂದಂತೆ ಆ ದೈವ ಸುದೆಯಿಂದ ಪರಮಾರ್ಥವಂತೆ ಎಲ್ಲೂ ಸಂಗೀತವೇ, ಎಲ್ಲೂ ಸೌಂದರ್ಯವೇ.
ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ. ಎಸ್. ಸೊ ಮೇಘನಾ, ನಿಮ್ಮ ಹತ್ರ ನಾನು ಸಂಗೀತ ಕಲ್ತಿದ್ದೀರಾ ಅಂತ ಕೇಳೋದೇ ಇಲ್ಲ, ಯಾಕಂತ ಹೇಳಿದರೆ ನಿರೂಪಿಸಿ ಬಿಟ್ರಿ ನೀವು ಅಷ್ಟು ಅದ್ಭುತವಾಗಿ ಕಲಿತಾ ಇದ್ದೀರಿ ಅಂತ. ಸೊ ಸಂಗೀತದಲ್ಲಿ ಕ್ಲಾಸಿಕಲನ್ನು ಜಾಸ್ತಿ ನೀವು ಹಾಡುವಂಥದ್ದಾ? ಓಕೆ. ಕ್ಲಾಸಿಕಲ್ ಸಾಂಗ್ಸ್ ನಿಮಗೆ ಜಾಸ್ತಿ ಇಷ್ಟನಾ? ಫಿಲ್ಮಿ ಸಾಂಗ್ಸ್ ಹಾಡ್ತೀರಾ? ಫಿಲ್ಮಿ ಸಾಂಗ್ಸ್ ಹಾಡ್ತೀರಾ? ಸೊ ನಮಗೋಸ್ಕರ ಒಂದೆರಡು ಲೈನ್ ಹಾಡ್ಬೋದಾ ವಿದೌಟ್ ಟ್ರ್ಯಾಕ್? ಓಕೆನಾ? ಎಸ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ, ಪ್ರತಿಯೊಂದರಲ್ಲೂ ಅವಣಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದ ಪಾತ್ರವನ್ನೆಲ್ಲರೂ ಜೀವಂತಿಸಿ. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಎಸ್, ಶಾರದೆ ಆಲ್ರೆಡಿ ನಿಮಗೆ ದಯ ಪಾಲಿಸಿ ಆಗಿದೆ, ಅಷ್ಟು ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಕೆಲವೊಂದು ಸಂಗತಿಗಳು ಇರ್ಬೋದು, ಬಹುಶಃ ನಂಗೆ ಅದು ಹೇಳಲಿಕ್ಕೆ ಗೊತ್ತಿಲ್ಲ, ಬಟ್ ಆ ಸಾಂಗ್ ಕೇಳುವಾಗ ನಂಗೆ ಅನ್ನಿಸ್ತಿತ್ತು ಸಣ್ಣ ಹುಡುಗಿ ಎಷ್ಟು ಚಂದ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹಾಡ್ತಾ ಇದೆ ಅಂತ. ಸೊ ಖುಷಿ ಆಯಿತು. ಯಾರು ನಿಮಗೆ ಇನ್ಸ್ಪಿರೇಷನ್ ಹಾಡಲಿಕ್ಕೆ? ಅಪ್ಪ. ಅಪ್ಪ. ಅಪ್ಪ ಹಾಡ್ತಾರಾ? ಎಸ್. ಸೊ ಯಾರು ನಿಮ್ಮ ಫೇವ್ರೆಟ್ ಸಿಂಗರ್? ನನಗೆ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟನಾ? ಸೊ ಎಲ್ಲರನ್ನು ನೋಡಿ ಕಲಿತಾ ಇರುವಂಥದ್ದು ಸುಮಾರಿದೆ ಅಲ್ವಾ? ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಿ? 6ನೇ ಕ್ಲಾಸಲ್ಲಿ. ಸ್ಕೂಲಲ್ಲಿ ತುಂಬ ಹಾಡ್ತೀರಾ? ಹಾಂ. ಹೌದಾ? ಸೊ ಹಾಡೋದಂದರೆ ನಿಮಗೆ ತುಂಬ ಇಷ್ಟ. ಸೊ ಫ್ಯೂಚರಲ್ಲಿ ಏನಾಗಬೇಕು ಅಂತಿದ್ದೀರಿ? ನಾನು ಸಿಂಗರ್ ಆಗಬೇಕು ಅಂತ. ಸಿಂಗರ್ ಆಗಬೇಕು ಅಂತ. ಸೊ ಆದಷ್ಟು ಬೇಗ ನಿಮ್ಮನ್ನು ದೊಡ್ಡ ರಿಯಾಲಿಟಿ ಶೋಸಲ್ಲಿ ನಾವು ನೋಡಬೇಕು ಆ್ಯಂಡ್ ನೋಡ್ತೇವೆ ಅನ್ನುವಂಥ ಭರವಸೆ ನಮಗಿದೆ. ಆಲ್ ದಿ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಸ್ಪಂದನದ ಟ್ಯಾಲೆಂಟ್ ಶೋ ರೈಸಿಂಗ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಟ್ಯಾಲೆಂಟ್ ಶೋ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಡು ಕೇಳಿ ಆಯಿತು. ಈಗಂತೂ ನಂಗೊಂದು ಒಳ್ಳೆ ಡಾನ್ಸ್ ನೋಡಬೇಕು ಅಂತ ಅನಿಸ್ತಾ ಇದೆ. ಈ ಡಾನ್ಸ್ ಮಾಡಲಿಕ್ಕೆ ಸ್ವತಃ ಚಿಟ್ಟೆ ಬರ್ತಾ ಇದೆ. ಸೊ ಯಾವ ಚಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೈಷ್ಣವಿ ಫ್ರಮ್ ಉಜಿರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ವೈಷ್ಣವಿ ಫ್ರಮ್ ಉಜಿರೆ.
कभी ख्वाबों में आके जरा मिल, तेरे पीछे ये बेचारा फिरता है मारा मारा, मेरी सांसों की तू है मंजिल। डांस मेरी रानी, नाच 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 मेरी रानी, नाच 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 मेरी रानी, नाच 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 मेरी रानी, नाच 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 डांस मेरी रानी। छोरी ಎಸ್, ನಾನು ಇವರ ಟ್ಯಾಲೆಂಟ್ ಗೊತ್ತಿಲ್ಲದೆ ಚಿಟ್ಟೆ ಅಂತ ಹೇಳಿದೆ. ಇದು ದೊಡ್ಡ ಚಿಟ್ಟೆ ಅಂತ ಹೇಳಿದರೆ ಡೌಟೇ ಇಲ್ಲ. ಸೊ ಅಮ್ಮ, ಎಲುಬು ಮೂಳೆ ಎಲ್ಲ ಮನುಷ್ಯನಿಗಿರ್ತದಂತೆ, ನಿಮ್ಗೇನಾದರೂ ಇದೆಯಾ ಅಂಥದ್ದು? ಮತ್ತು ಅಷ್ಟು ಚಂದ ಡಾನ್ಸ್ ಮಾಡಿದ್ರಲ್ಲ, ಎಲ್ಲಿ ನಿಮಗೆ ನೋವಾಗ್ತದೆ ಅಂತ ನಾವಲ್ಲಿ ಭಯದಲ್ಲಿದ್ರಿ. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಸೊ ಹೇಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡಿ? ತುಂಬ ಖುಷಿ ಆಯಿತು. ಹಾ. ಸ್ಪಂದನ ಟಿ.ವಿ ಅವರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಪದ್ಮಶ್ರೀ ಮೇಡಮ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅಷ್ಟೇನಾ ನನಗೆ? ಎಸ್. ಸೊ ವೈಷ್ಣವಿ, ಉಜಿರೆಯಿಂದ ಬಂದಿದ್ದೀರಿ, ಕರೆಕ್ಟಾ? ಅದರ ಹತ್ತಿರ ಇರುವಂಥದ್ದು ಧರ್ಮಸ್ಥಳ ಅಂತ ಹೇಳಿದರೆ ಮೊದಲು ನಮಗೆ ನೆನಪಾಗುವಂಥದ್ದು ಮಂಜುನಾಥ ಸ್ವಾಮಿ, ಕರೆಕ್ಟಾ? ಸೊ ಅವರ ಸಂಪೂರ್ಣ ಆಶೀರ್ವಾದ ನಿಮಗಿದೆ. ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್, ಅದು ಎಷ್ಟು ಚಂದ ಸ್ಮೈಲ್ ಮಾಡಿಕೊಂಡು ಲಾಸ್ಟ್ವರೆಗೆ ಅದೇ ಎಕ್ಸ್ಪ್ರೆಷನ್. ಏನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನನಗೆಲ್ಲ ಎಷ್ಟು ಬೇಗ ಗೊತ್ತಾಗ್ತದೆ, ಹೇಳದಿದ್ರೆ ಗೊತ್ತಾಗ್ತದೆ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಹೀರೋಯಿನ್? ಎಸ್, ನನಗೆ ಹೀರೋಯಲ್ಲಿ ಪುನೀತ್ ಇಷ್ಟ. ಹೀರೋ ಅಲ್ಲಿ ಪುನೀತ್ ಇಷ್ಟ. ಹೀರೋಯಿನಲ್ಲಿ ನನಗೆ ಯಾರಿಲ್ವಾ? ಅದು ನೀನಾದೇನಲ್ಲಿ ಹೀರೋಯಿನ್ ಇದೆ. ಹಾಂ, ನಂಗೂ ಅವಳ ಹೆಸರು ಗೊತ್ತಿಲ್ಲ. ಎಸ್, ಓಕೆ. ಸೊ ಪುನೀತ್ ಇಷ್ಟ ಅಂತ ಹೇಳಿದ್ರಿ, ಯಾಕೆ? ಡಾನ್ಸ್ ಚಂದ ಮಾಡ್ತಾರೆ ಅಂತ ಪುನೀತ್ ಸರ್ ಇಷ್ಟನಾ? ಸೊ ಪುನೀತ್ ಸರ್ ಇದ್ದು ಯಾವ ಡಾನ್ಸ್ ನಿಮಗೆ ತುಂಬ ಇಷ್ಟ? ಯಾವ ಸಾಂಗ್ ಇದ್ದು? ನನಗೆ ನೀನಾದೇನ ಅದರಲ್ಲಿ ತುಂಬ ಇಷ್ಟ ಆಗಿದಾ? ಸೊ ಪುನೀತ್ ಸರನ್ನು ನಾವು ಕಳ್ಕೊಂಡಿದ್ದೀವಿ, ರೈಟ್? ಸೊ ಅವರನ್ನು ಮಿಸ್ ಮಾಡ್ಕೊಳ್ತೀವಿ, ಕರೆಕ್ಟಾ? ಸೊ ಪುನೀತ್ ಸರಿಗೂ ಕೂಡ ಮೇಲಿಂದ ಅವರ ಆಶೀರ್ವಾದ ಮಾಡಬೇಕು, ಅಷ್ಟು ಒಳ್ಳೆ ಪರ್ಫಾರ್ಮರ್ ಆಗಬೇಕು ನೀವು, ಓಕೆನಾ? ಓಕೆ. ಸೊ ಹೀರೋಯಿನ್ಸಲ್ಲಿ ಕನ್ನಡದಲ್ಲಿ ಯಾರು ಇಷ್ಟ ಇಲ್ವಾ? ಕನ್ನಡ ಹೀರೋಯಿನ್ಸಲ್ಲಿ ನನಗೆ ಅದು ಹೇಳಿ, ಅದು ಹುಡುಗಿಯರಂದ್ರೆ ಆಗೋದಿಲ್ಲ ಅಷ್ಟೇ. ಎಸ್, ನಿಮಗೆ ಬಾಲಿವುಡಲ್ಲಿ ನೋರಾ ಫೆಹತಿ ಅಂತ ಗೊತ್ತಾ, ಡಾನ್ಸರ್? ಗೊತ್ತಾ? ಸೇಮ್ ನಂಗೆ ಅವರನ್ನು ನೋಡಿದಾಗ ಆಯಿತು, ನಿಮ್ಮ ಡಾನ್ಸ್ ನೋಡುವಾಗ. ಅಷ್ಟು ಚಂದ ಡಾನ್ಸ್ ಮಾಡಿದ್ರಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಗೆ ಯಾರು ಡಾನ್ಸ್ ಹೇಳ್ಕೊಟ್ಟದ್ದು? ನನಗೆ ನಾನು ಕಲ್ತ್ಕೊಂಡಿದ್ದೆ. ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ಅಮ್ಮ ಕೂಡ ಈ ಥರ ಫ್ಲಿಪ್ಸ್ ಮಾಡ್ತಾರಾ? ಇಲ್ವಾ? ಅಮ್ಮ ಸಪೋರ್ಟ್ ಮಾಡಿದ್ರಾ? ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಿ? ನನಗೆ ಡ್ಯಾನ್ಸರ್ ಇಲ್ಲದಿದ್ದರೆ ಹೀರೋಯಿನ್. ನೀವು ಎರಡೂ ಆಗ್ತೀರಿ ನೋಡಿ, ಡಾನ್ಸರ್ ಆಗಿ ಆ್ಯಂಡ್ ಹೀರೋಯಿನ್ ಆಗಿ ಅಲ್ಲಿ ಸೂಪರ್ ಡಾನ್ಸ್ ಮಾಡಿ, ಓಕೆನಾ? ಸೊ ಪುನೀತ್ ಸರ್ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಅದ ನಂತರ ತುಂಬ ಚಂದದ ಹೀರೋಸ್ ಬರ್ತಾರಲ್ಲ, ಅವ್ರ ಜೊತೆ ಮುದ್ದಾಗಿ ಹೀರೋಯಿನ್ ಥರ ಆ್ಯಕ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಎಸ್. ಸೊ ಇವತ್ತು ಸ್ಪಂದನ ವಾಹಿನಿಗೆ ಬಂದಿದ್ದೀರಿ, ಕರೆಕ್ಟಾ? ಸೊ ಪರ್ಫಾರ್ಮ್ ಕೂಡ ಮಾಡಿದ್ದೀರಿ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿದೆ ನಿಮ್ಮ ಪರ್ಫಾರ್ಮೆನ್ಸ್. ಸೊ ಇದೇ ರೀತಿ ನೀವು ಮುಂದುವರಿಸಬೇಕು ಡ್ಯಾನ್ಸನ್ನು. ಅದರ ಜೊತೆಗೆ ಸ್ಕೂಲಲ್ಲೂ ಅಷ್ಟೇ, ಹೊರಗಡೆಯಲ್ಲೂ ಅಷ್ಟೇ, ದೊಡ್ಡ ರಿಯಾಲಿಟಿ ಶೋಸಲ್ಲೂ ನಾವು ನಿಮ್ಮನ್ನು ನೋಡ್ಬೇಕು, ಓಕೆನಾ? ಸೊ ರಿಯಾಲಿಟಿ ಶೋಗೆ ಹೋಗುವಂಥ ಐಡಿಯಾ ಏನಾದರೂ ಇದೆಯಾ? ಮೊನ್ನೆ ಹೋಗಿದ್ದೆ. ಓಕೆ. ಕಲರ್ಸ್ ಕನ್ನಡಕ್ಕೆ ಹೋಗಿದ್ದೆ. ಓಕೆ. ಆಮೇಲೆ ಡ್ಯಾನ್ಸ್ ಕುಡ್ಲ ಡ್ಯಾನ್ಸಿಗೆ ಹೋಗಿದ್ದೆ. ಓಕೆ. ಸೊ ಆಲ್ ದಿ ವೆರಿ ಬೆಸ್ಟ್. ದೊಡ್ಡ ಸ್ಟೇಜ್ ನಿಮಗೆ ಸಿಗಲಿ, ಓಕೆನಾ? ಖಾಲಿ ಕರ್ನಾಟಕ ಅಲ್ಲ, ಇಡೀ ದೇಶನೇ ನಿಮ್ಮನ್ನು ತಿರುಗಿ ನೋಡ್ಬೇಕು, ಆ ರೀತಿ ಒಳ್ಳೆ ಡಾನ್ಸರ್ ಆಗಬೇಕು, ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದ್ವಿ. ಅದಕ್ಕೆ ಹೇಳುವಂಥದ್ದು, ಬಹುಶಃ ಇಂಥ ಪ್ರತಿಭೆಗಳನ್ನು ನೋಡಿ ನಾವೆಷ್ಟು ಖುಷಿ ಪಟ್ಟಿದ್ದೆವೋ, ಸ್ಪಂದನ ವಾಹಿನಿ ಕೂಡ ತುಂಬ ಶ್ರೀಮಂತವಾಯಿತು ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಪ್ರತಿಭೆಗಳು ನಮ್ಮ ವಾಹಿನಿಗೆ ಬಂದು ಪರ್ಫಾರ್ಮ್ ಮಾಡ್ತಿದ್ದಾರಲ್ಲ, ಅದು ನಮ್ಮ ದೊಡ್ಡ ಹೆಮ್ಮೆ. ಇವರನ್ನೆಲ್ಲ ದೊಡ್ಡ ವೇದಿಕೆಯಲ್ಲಿ ನಾವು ನೋಡಬೇಕು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಈಗ ಒಂದು ವಂಡರ್ಫುಲ್ ಸಾಂಗ್, ತೆಲುಗು ಸಾಂಗ್ ಹಾಡಲಿಕ್ಕೆ ನಮ್ಮ ಕನ್ನಡದ ಹುಡುಗಿ ಬರ್ತಾ ಇದ್ದಾಳೆ, ನತಾಶಾ ತೊಕ್ಕೊಟ್ಟು. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನತಾಶಾ ತೊಕ್ಕೊಟ್ಟು. ಕಣ್ಣೆ ಅದು
ಊಟೆ ಚದುರಂಡಿ ಕಾಲೇ ತಿನವಲು ಬಿಲಕ ನಿನ್ನಟಿಗಲ್ಲಿ ಗಮ್ಮತಿಗುಂಡಿ గుండెల ఒల్లి సమ్మత గుండి మీటా కిల్లేనా నీనే కొరతానా నోడే ఎర్లకు పంట నిన్నటి గల్లి గమ్మతి గుండి గుండెల ఒల్లి సమ్మత గుండి పానం ఎల్లిపోయే నువ్వే గురుగుస్తే నీ నవ్వే అదొస్తే నూరు మందిరి గంట 50 నీ గంట ఓ 50 నా గంట చరి అర్జెంట్ నువ్వు చూస్తే చంపే గంట నిన్నటి గల్లి గమ్మతి గుండి గుండెల వల్లి సమ్మత గుండి సురసుర మన దీరా సన్న పిడికెరు నడు మేరా నువ్వే చూస్తే సన పుట్టెగురణ దీరా సర సర సరదాగా చిరు చేకద ఆచారా జోడి చేస్తే నువ్వు ముద్దుగా సుకుమారా కదలి వస్తా చలిగాలని గౌరిగిస్తా మండేటి ఎండే ఇకలా ఇంట్లో ఎవరు చూస్తానంటూ ఆగలు లేలా నిన్నటి గల్లి గమ్మతి గుండి గుండెల వల్లి సమ్మత గుండి సమ్మతి అక్కర్లే సడియాడు ముట్టక్కర్లే తెచ్చా సరికే వాటంగా తరుమారా మినికెల ఒలంట సరి ముద్దను ముద్దాట నీనే బతి పటేలా నలిపేలా గట్టి పలకా ఎడమెంటి మసాలే నా వీధికి పడముంటి అసేలే జల్ది తాలికి బుడలే మలోల గదులే కార్నికి ఇల్లి నిన్నటి గల్లి గమ్మతి గుండి గుండెల వల్లి సమ్మత గుండి నిన్నటి గల్లి గమ్మతి గుండి గుండెల వల్లి సమ్మత గుండి థ్యాంక్ యూ. ಎಸ್ ನತಾಶಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರೋ ಅಷ್ಟೇ ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ಇಷ್ಟು ವರ್ಷ ಆಯಿತು ಒಂದು ಕನ್ನಡ ಸಾಂಗ್ ಆದರೂ ಸರಿ ಹಾಡು ಅಂತ ಕಲಿತಾ ಇದ್ದೇನೆ, ಇನ್ನೂ ಹಾಡಲಿಕ್ಕಾಗಲಿಲ್ಲ. ಬಟ್ ತೆಲುಗು ಸಾಂಗ್ ಅಷ್ಟು ಚಂದ ಪ್ರಾಕ್ಟೀಸ್ ಮಾಡಿ ಹೇಗೆ ಹಾಡಿದ್ರಿ? ಅದು ನನ್ನ ಅಮ್ಮ ಕಲಿಸಿಕೊಟ್ರು, ಹಾಗೆ ಹಾಡಿದ್ದೇನೆ. ಅಮ್ಮ ಹೇಳ್ಕೊಟ್ಟ ಹಾಗೆ ಹಾಡಿದ್ರಾ? ಸೊ ಇದೇ ಕನ್ನಡ ವರ್ಷನ್ ಹಾಡಲಿಕ್ಕೆ ಬರುತ್ತಾ ಇದೇ ಸಾಂಗನ್ನು? ಇಲ್ಲ. ಕೇಳಲಿಲ್ವಾ? ಓಕೆ, ಯಾವುದಾದ್ರು ಕನ್ನಡ ಸಾಂಗ್ ಬರುತ್ತಾ? ಬರುತ್ತಾ? ಹಾಡ್ತೀರಾ ನಮಗೋಸ್ಕರ? ಎಸ್, ಹಾಡಿ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕತೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ಎಸ್, ತುಂಬ ಮುದ್ದಾಗಿ ಹಾಡಿದ್ರಿ. ನತಾಶಾ, ನಾನು ಕರೆಯುವಾಗ ಏನು ಹೇಳಿದೆ, ಈಗ ಒಂದು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ. ನೀವು ಅದನ್ನು ಸುಳ್ಳು ಮಾಡಿದ್ರಲ್ಲ, ಹಾಡೋ ಜೊತೆಗೆ ಯಾವಾಗ ಹಾಡು ನಿಲ್ಲುತ್ತೆ ಅಲ್ಲಿಂದ ಡ್ಯಾನ್ಸ್ ಶುರು ಮಾಡಿದ್ರಿ. ಸೊ ಇಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ?
ಅದು ನಾನು ಹಾಡಿದ್ರೆ ನನಗೆ ಡ್ಯಾನ್ಸ್ ಬರ್ತದೆ. ಹಾಡುವಾಗ ಡಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ, ಅದಕ್ಕೆ ನೀವು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣೋದು. ಸೊ ತುಂಬ ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ ಅಲ್ವಾ? ಸೊ ಯಾರು ನಿಮ್ಮ ಫೇವ್ರೆಟ್ ಸಿಂಗರ್? ಪುನೀತ್ ರಾಜ್ಕುಮಾರ್. ಸಿಂಗರ್ ಕೂಡ ಫೇವ್ರೇಟಾ ಪುನೀತ್ ರಾಜ್ಕುಮಾರ್ ಸರ್? ಎಲ್ಲ ಮಕ್ಕಳು ಪುನೀತ್ ಸರ್ ಫ್ಯಾನ್. ವಾವ್, ಸೊ ಗ್ರೇಟ್. ಓಕೆ, ಸೊ ಪುನೀತ್ ಸರ್ ಹಾಡಿದ್ದು ಯಾವ್ದಾದ್ರು ಹಾಡು ನೆನಪಿದ್ಯಾ? ಇಲ್ವಾ? ಸೊ ಇನ್ನೊಮ್ಮೆ ಪುನೀತ್ ರಾಜ್ಕುಮಾರ್ ಸರ್ ಹಾಡಿದ ಹಾಡನ್ನು ಕಲ್ಕೊಂಬನ್ನಿ, ಓಕೆನಾ? ಎಸ್. ಸೊ ಇವತ್ತಿಗೆ ಬಹಳ ಖುಷಿ ಆಯಿತು ನನಗೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ. ನಮ್ಮ ಒಂದು ಏನು ಹೇಳುವಂಥದ್ದು, ಇವರು ಖಾಲಿ ಸಿಂಗರ್ ಮಾತ್ರ ಅಲ್ಲ, ಒಳ್ಳೆ ಪರ್ಫಾರ್ಮರ್. ಸೊ ಒಳ್ಳೆ ದೊಡ್ಡ ದೊಡ್ಡ ಈವೆಂಟಲ್ಲಿ ನತಾಶಾ ಹಾಡೋದನ್ನು ನೋಡ್ಬೇಕು, ಓಕೆನಾ? ನಾನು ಎದುರಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿಬೇಕು, ಓಕೆನಾ? ಸೊ ಒಳ್ಳೇದಾಗ್ಲಿ ಕಂದ, ಆಲ್ ದಿ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಈಗ ಸ್ಪಂದನದ ಟ್ಯಾಲೆಂಟ್ ಶೋ ರೈಸಿಂಗ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಟ್ಯಾಲೆಂಟ್ ಶೋ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಒಳ್ಳೆ ಡಾನ್ಸ್ ಬರ್ತಾ ಇದೆ, ಮಲಯಾಳಿ ಡಾನ್ಸ್ ಅಂತೆ. ಈಗಿನ ಮಕ್ಕಳು ಆ ಲೆವೆಲಲ್ಲಿಲ್ಲ, ಇನ್ನೊಂದು ಲೆವೆಲಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿಗಳು. ಯಾಕಂತ ಹೇಳಿದರೆ ನಾವು ನಮ್ಮ ಕಲೆಗೂ ಕೂಡ ಒಂದು ಚೌಕಟ್ಟು ಹಾಕಿಕೊಂಡಿರ್ತೇವೆ. ಆ ಚೌಕಟ್ಟನ್ನು ಮೀರಿ ಯಾವ ಕಲೆ ಬೆಳೀತದೋ ಆ ಪ್ರತಿಭೆಯನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೆ. ಅಂಥದ್ದು ಭಾಷೆಗೂ ಮೀರಿದಂಥದ್ದು ಕಲೆಗಳು. ಹಾಗಾಗಿ ಈಗ ಒಂದು ಅದ್ಭುತವಾದ ಕಲೆ ನಿಮ್ಮ ಮುಂದೆ ಪ್ರದರ್ಶನ ಆಗಲಿಕ್ಕಿದೆ. ಇದನ್ನು ನಮ್ಮ ಮುಂದೆ ಪರ್ಫಾರ್ಮ್ ಮಾಡಲಿಕ್ಕಿರುವವರು ದೀಕ್ಷಾ ಎಜೆ. പച്ചക്കറികളെ മലക്കറികളെ പച്ചക്കറിക്കാരി ചിന്താമണി ഞാൻ പക്കത്തു വീട്ടിലെ പൊന്നുമണി പാളയം ചന്തയിലും കാലക്കമ്പോളത്തിലും മലക്കറിയെല്ലാം വിൽക്കുന്ന പൊന്നുന നല്ല രുചിയുള്ള ചെന്തമിഴ് പൊന്നുന പലവന രൂപത്തിൽ പലവന വേഷത്തിൽ ആളുകൾ വന്നിരക്കും. പഞ്ചാര കുഞ്ചന്മാരെ കണ്ടാൽ പഠിച്ച ചിരി കണ്ടാൽ കാര്യം തിരിയും. എന്തെന്നാ പാവയ്ക്ക് വേണമാ പഞ്ചാരക്ക് പാവയ്ക്ക് ദിനം തിന്നാൻ പോതും. ചമ്മിയവ പോകുമ്പോൾ ആട്ടിപ്പറയും ഞാൻ വിളയാട്ട് എൻ കൂടെ വേണ്ടെന്നാ. കാണിച്ച് കൊച്ചമ്മ മാതരും തൊന്നരവാക്കിയിടും. 5 രൂപ കൂട്ടിച്ചൊല്ലി 2 രൂപ കുറച്ചു ഞാൻ കച്ചവടം നടത്തിയിടും. നഷ്ടമെന്ന മട്ടിലായി മിടുക്കിയായ എന്ന് കൊച്ചമ്മ പോകുമ്പോ ചിരിക്കും ഞാൻ ഉള്ളിലായി. നീക്കുന്നുണ്ടാരോ ദയാരോ നീക്കുന്നുണ്ടാരോ നീക്കുന്നുണ്ടാരോ ദയാരോ നീക്കുന്നുണ്ടാരോ. വേല കഴിഞ്ഞങ്ങ് കൂരയിലെത്തിയാരോ ഉള്ളിലെ ഭയമെല്ലാം തീർന്നിടുമേ. നോട്ടങ്ങളും ആഭാസവാക്കുകളും പട്ടനും മുട്ടനും ഒന്നുമുണ്ടേ. ഒരു ദിനം ചന്തയിൽ പോയിടുമ്പോൾ ഒരു മാനിൻ പിന്നാലെ കൂടി എന്റെ തിരിഞ്ഞു നോക്കുമ്പോൾ അറിയാത്ത ഭാവത്തിൽ പരിമാറിപ്പോയിട്ടും പിന്നാലെ വന്നവൻ തട്ടിമുട്ടിയുരുമ്മി എന്നെ നടക്കാൻ തുടങ്ങി. ചീത്ത പറഞ്ഞ്
എന്നിട്ടും മാറിപ്പോയില്ല. പതുക്കെ അവരെന്നെ കടന്നു പിടിച്ചു. അലറി വിളിക്കുവാൻ തുടങ്ങും മുൻപേ ആനടിച്ചവനെന്റെ കവിളിലാണ്. ചെവി മൂളിപ്പോയി ഒരു നിമിഷം കണ്ണി നിങ്ങളടിച്ചു പോയി. പകച്ചു ഞാൻ നോക്കുമ്പോൾ അറിയാത്ത ഭാവത്തിൽ നീങ്ങുന്നവൻ ചുറ്റിലും കാഴ്ച കൊണ്ട് രസിക്കുന്നു ജനങ്ങളെല്ലാം. മധുരക്കാരി ചിന്താമണീന കണ്ണകിയായി മാറി പെൺപുലി കൊല്ലാൻ ചീറി. ഓടിച്ചെന്നവനെ പിടിച്ചു നിർത്തി. പിടിച്ചവൻ കൊടിച്ചവൻ പിടിവിട്ടില്ല. ആളുകൾ ചുറ്റും കൂടാൻ തുടങ്ങി. കുടുംബവഴക്കെന്ന് പറഞ്ഞവരുറക്കെ ഞാൻ ചൊല്ലി വലനിക്കാരുമല്ല. ആരെങ്കിലും എന്നെ വിശ്വസിക്കൂ. ചന്തയിലാതെ ബഹളമായി പോലീസെത്തി. പത്രക്കാരെത്തി. സത്യമറിഞ്ഞപ്പോൾ കയ്യാമ വച്ചവനെ പത്രത്തിലെല്ലാം വാർത്ത വന്നു. പെൺസിംഗമെന്നു ചൊല്ലി സമ്മാനവും തന്നു. പെണ്ണിൻ മാനം വിലപേശിടുന്നവരെ തിരിയുക അത് താഴ്മാനം. മണവിതൻ മാനം തങ്കച്ചിൻ മാനം ചിന്ന കുളന്തടൻ മാനം ഭൂമി തൻ മാനം. இந்த നാടിനോ ഇത് അപമാനം. இந்த നാടിനോ ഇത് അപമാനം. ಎಸ್, ಒಂದೇ ಡ್ಯಾನ್ಸಲ್ಲಿ ಇಷ್ಟೆಲ್ಲ ಎಕ್ಸ್ಪ್ರೆಷನ್ ತೋರಿಸ್ಬೋದು ಅಂತ ನಂಗಂತೂ ಗೊತ್ತಿರಲಿಲ್ಲಪ್ಪ. ಸೊ ಹೇಗಿದು ಸಾಧ್ಯ? ಇಷ್ಟೆಲ್ಲ ಎಕ್ಸ್ಪ್ರೆಷನ್ಸ್, ಅದು ಕೂಡ ಎಷ್ಟು ವೇರಿಯೇಷನ್ಸ್, ಹೇಗೆ ಸಾಧ್ಯ? ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೇನೆ. ಓಕೆ. ಮತ್ತು ನಾನು ಯೂಟ್ಯೂಬಲ್ಲಿ ಸಹ ನೋಡಿ ಕಲಿತೆ. ಓಕೆ. ಮತ್ತು ಇದನ್ನು ನಾನೇ ಕಲಿತೆ. ನೀವೇ ಕಲ್ತ್ರಿ ಓನ್? ಓಕೆ. ಸೊ ಇಷ್ಟೆಲ್ಲ ಡ್ಯಾನ್ಸ್ ವೆರೈಟೀಸ್ ತೋರಿಸಿದ್ರಲ್ಲ ಅಂತ ಹೇಳಿದ್ರೆ, ಒಂದೇ ಡ್ಯಾನ್ಸಲ್ಲಿ ಅಷ್ಟೆಲ್ಲ ಎಕ್ಸ್ಪ್ರೆಷನ್ ತೋರಿಸಿದ್ರಲ್ಲ, ನಿಂಗೆ ಯಾರು ಇನ್ಸ್ಪಿರೇಷನ್ ಡ್ಯಾನ್ಸ್ ಮಾಡಲಿಕ್ಕೆ? ಅಮ್ಮ ಮತ್ತು ಟೀಚರ್. ಓಕೆ. ಅಪ್ಪ ಎಲ್ಲರೂ ಸಹ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಸ್. ಸೊ ಈ ಒಂದು ಹಾಡಿಗೆ ಪರ್ಫಾರ್ಮ್ ಮಾಡಿದ್ರಿ ಇವತ್ತು. ಸೊ ನೆಕ್ಸ್ಟ್ ನಿಮಗೆ ಲೈಫಲ್ಲಿ ಏನಾದರೂ ಗೋಲ್ ಇದೆಯಾ, ಅಥವಾ ಇದರಲ್ಲೇ ಏನಾದರೂ ಅಚೀವ್ ಮಾಡಬೇಕು ಅಂತ ಇದೆಯಾ? ನಾನು ಡ್ಯಾನ್ಸರ್ ಆಗಬೇಕು ಅಂತ ತುಂಬ ಆಸೆ. ಡ್ಯಾನ್ಸರ್ ಆಗಬೇಕು ಅಂತ ತುಂಬ ಆಸೆ. ನೀವು ಡ್ಯಾನ್ಸರ್ ಆಲ್ರೆಡಿ ಆಗಿದ್ದೀರಿ, ಇನ್ನು ಕರ್ನಾಟಕ ಅಲ್ಲ ಇಡೀ ದೇಶ ಆಳುವಂಥ ಡ್ಯಾನ್ಸರ್ ನೀವು ಆಗಬೇಕು. ಓಕೆನಾ? ಎಷ್ಟು ಮುದ್ದಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಿ ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಹಾಕ್ಕೊಂಡು ಬಂದಿದ್ದೀರಿ. ಈ ಡ್ಯಾನ್ಸ್ ಫಾರ್ಮ್ ಇದಲ್ಲ, ಅದಕ್ಕೇನು ಹೆಸರು? ಅದಕ್ಕೆ ನಮ್ಮ ಕೇರಳದಲ್ಲಿ ನಾಡೋಣ ನೃತ್ಯ ಅಂತ ಹೇಳ್ತೇವೆ. ಓಕೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಜಾನಪದ ನೃತ್ಯ ಹಾಗೆ ಹೇಳ್ತಾರೆ. ನೀವು ಪ್ರಾಪರ್ ನಿಮ್ಮದು ಕೇರಳನಾ? ಹಾಂ. ಸೊ ಕನ್ನಡ ಹೇಗೆ ಇಷ್ಟು ಚೆಂದ ಮಾತಾಡ್ತೀರಿ? ನಾವು ಕನ್ನಡದವರೇನಾ? ಸೊ ಊರಿರುವಂಥದ್ದು ಕೇರಳದಲ್ಲಿ, ಸೊ ಕರ್ನಾಟಕದಲ್ಲೇ ಇರೋದು, ಸೊ ಹಾಗಾಗಿ ಕನ್ನಡ ಚೆನ್ನಾಗಿ ಬರುತ್ತೆ. ಎಸ್, ತುಂಬ ಖುಷಿ ಆಯಿತು. ನಿಮ್ಮ ಟ್ಯಾಲೆಂಟ್ ಇವತ್ತೆಲ್ಲ ಆಡಿಯನ್ಸ್ ನೋಡಿರ್ತಾರೆ, ಅವ್ರಿಗೂ ಬಹಳ ಖುಷಿ ಆಗಿರ್ತದೆ. ತುಂಬ ಚೆನ್ನಾಗಿ ಮೇಕಪ್ ಚೆನ್ನಾಗಿದೆ. ಮೇಕಪ್ ಯಾರು ಮಾಡಿದ್ದು? ಮೇಕಪ್ ಒಬ್ಬರು ಕರ್ನಾಟಕದ್ದು ಯಾರು ಗೊತ್ತಿಲ್ಲ. ನೈಸ್ ಮೇಕಪ್, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಕೂಡ. ಇದೇ ಥರ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಮನ್ನು ಕೂಡ ನಾವು ದೊಡ್ಡ ಸ್ಟೇಜಲ್ಲಿ ನೋಡಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪಂದನ ವಾಹಿನಿಗೆ ಇವತ್ತು ಬಂದ್ರಿ, ಹೇಗೆ ಅನ್ನಿಸ್ತು? ನನಗೆ ಸ್ಪಂದನ ವಾಹನ ಚಾನಲ್ಗೆ ಬಂದು ತುಂಬ ಖುಷಿ ಆಯಿತು. ಪದ್ಮಶ್ರೀ ಮೇಡಮಿಂದ ಈ ಒಂದು ಅವಕಾಶ ಸಿಕ್ಕಿತು. ಸೊ ಅವರಿಗೆ ತುಂಬ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರನ್ನ ಮೀರಿಸುವಂತಹ ಪ್ರತಿಭೆಗಳು. ಇಂತಹ ಪ್ರತಿಭೆಗಳು ಈ ಒಂದು ಜಾಗದಲ್ಲಿ ನಮ್ಮ ವಾಹಿನಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ದೊಡ್ಡ ಹೆಮ್ಮೆ. ಇಂತಹ ಅನೇಕ ಪ್ರತಿಭೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ.